ಆ ಲೇಡಿ ಗೋಷನ್ ಪೇಷಂಟ್ಗಳಿಗೆ ನಾವು ಯಾವುದೇ ಚಾರ್ಜ್ ಮಾಡದೆ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಅವರಿಗೆ ಬ್ಲಡ್ ಯೂನಿಟನ್ನು ಅಲ್ಲಿ ಪೂರೈಸ್ತಿರೋದು. ಅದೊಂದು ಒಳ್ಳೆಯ ಸೇವೆ. ಒಂದೇ ಒಂದು ಮೆಟರ್ನಿಟಿ ಡೆತ್, ಹೆರಿಗೆ ಒಂದು ಸಾವು ಆಗಿಲ್ಲ ರಕ್ತದ ಕೊರತೆಯಿಂದ. ಬಿಫೋರ್ ಲಾಸ್ಟ್ ಇಯರ್ ನಮಗೆ ಹೈಯೆಸ್ಟ್ ಬ್ಲಡ್ ಯೂನಿಟ್ ಅನ್ನು ಫ್ರೀ ಕೊಟ್ಟಿದ್ದಕ್ಕೆ ವಿಶೇಷವಾದ ಒಂದು ಪ್ರಶಸ್ತಿಯನ್ನು ನಮ್ಮ ರಾಜ್ಯಪಾಲರು ಕೊಟ್ಟಿದ್ರು. ಒಂದು ಅನ್ಆರ್ಗನೈಸ್ಡ್ ಸೆಕ್ಟರ್ಗಳಿಗೆ ನಾವು ಫಸ್ಟ್ ಏಡ್ ಟ್ರೈನಿಂಗ್ ಅಂತ ಕೊಡ್ತೇವೆ. ಒಂದು ಪ್ರಾಯದ ವ್ಯಕ್ತಿ ಒಂದು ರೋಡಿಂದ ಕ್ರಾಸ್ ಆಗುವಾಗ ಆಚೆ ಬಿಟ್ಟರೆ ಅದೇ ಮಾನವೀಯ ಸೇವೆ. ಅಲ್ಲಿ ಜಾತಿ ಕಲರ್ ಏನು ನೋಡ್ಲಿಕ್ಕಿಲ್ಲ. ನಾವು ಮಾನವೀಯ ಸೇವೆ, ಮನುಷ್ಯ ಅವನಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಫಸ್ಟ್ ಸರ್ವಿಸ್. ಸೆಂಟಿನರಿ ಇಯರ್ ಮುಗಿಯೋದ್ರೊಳಗೆ ಇನ್ನೂ ಒಂದು 500 ಮೆಂಬರನ್ನು ಮಾಡಬೇಕಂತ ಹೇಳೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಈ ರೆಡ್ ಕ್ರಾಸ್ ವಾಲಂಟಿಯರ್ಸ್ ಇದ್ದಾರೆ, ಸೀನಿಯರ್ಸ್ ಎಲ್ಲ, ಅವರು ಆ ಹೆಲ್ಪ್ ಡೆಸ್ಕಲ್ಲಿ ಕೂತ್ಕೊಂಡು ಬಂದಾಗ ಅವರಿಗೆ ಫೈನಾನ್ಷಿಯಲ್ ಹೆಲ್ಪ್ ಬಂದುಬಿಟ್ಟು ಎಲ್ಲ ಹೆಲ್ಪ್ ಅವ್ರು ಮಾಡ್ತಾರೆ. ಸುಸಜ್ಜಿತವಾದ ಒಂದು ಸೆಂಟಿನರಿ ಬಿಲ್ಡಿಂಗ್ ಅನ್ನು ಮಾಡೋ ಒಂದು ಕನಸಿದೆ. ಖಂಡಿತ ನಾವು ಅದು ಮಾಡಿಯೇ ಮಾಡ್ತೇವೆ. ಹಾಗೆ ಅದು ಭಾರಿ ಅಗತ್ಯ ಇದೆ ಮಂಗಳೂರಲ್ಲಿ. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರು, ಪ್ರತಿಭೆಗಳ ಅನಾವರಣ, ಪ್ರಸ್ತುತ ವಿದ್ಯಮಾನದ ಸಮಸ್ಯೆ, ವಿಮರ್ಶೆ, ಭರವಸೆ ಇವೆಲ್ಲದರ ಪ್ರತಿಬಿಂಬವೇ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಜೊತೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ದಕ್ಷಿಣ ಕನ್ನಡ ಇದರ ಚೇರ್ಮನ್ ಹಾಗೂ ನಗರದ ಖ್ಯಾತ ಲೆಕ್ಕ ಪರಿಶೋಧಕರು ಆಗಿರುವ CA ಶಾಂತರಾಮ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಇದರ ಉದ್ದೇಶ? ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಬಹುಶಃ ನಮ್ಮ ಭಾರತದಲ್ಲಿ 100 ವರ್ಷಗಳ ಹಿಂದೆ ಒಂದು ಮೂವ್ಮೆಂಟ್ ಸ್ಟಾರ್ಟ್ ಆದಂತು. ಮಾನವೀಯ ಸೇವೆ, ಏನು ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ಕಮ್ಯುನಿಟಿ ಆ್ಯಂಡ್ ಸೆಕ್ಷನ್, ಮಾನವೀಯ ಸೇವೆ ಇದ್ದರೆ ನಮ್ಮ ರೆಡ್ ಕ್ರಾಸ್ ಮುಂಚೂಣಿಯಲ್ಲಿ ಮುಂದೆ ಇರ್ತದೆ. ಯಾವುದೇ ಮಾನವೀಯ ಸೇವೆ ಇರ್ಬೋದು. ಬಹುಶಃ ಮಾನವೀಯ ಸೇವೆಯಿಂದ ಹುಟ್ಟುಕೊಂಡಂಥ ಸಂಸ್ಥೆ ಮೊದಲಿಗೆ ಸಣ್ಣ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡಿ ಇವತ್ತು ಬಹುಶಃ ಈ ಇಡೀ ವರ್ಲ್ಡಲ್ಲಿ, ನಮ್ಮ ಭಾರತದಲ್ಲಿ ಮುಖ್ಯವಾಗಿ ಯಾವುದೇ ಒಂದು ಇವತ್ತು ಡಿಸಾಸ್ಟರ್ ಆಗಲಿ ಅಥವಾ ಬ್ಲಡ್ ಯಾರಿಗಾದರೂ ಅಗತ್ಯ ಇದ್ದಾಗ ಯಾವುದೇ ಒಂದು ಮಾನವೀಯ ಸೇವೆ ಇದ್ದರೂ ನಮ್ಮ ರೆಡ್ ಕ್ರಾಸ್ ಅದನ್ನು ಅಕ್ರಾಸ್ ಇಂಡಿಯಾ ಆ ಕೆಲಸ ಮಾಡ್ತಾಯಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ? ದಕ್ಷಿಣ ಕನ್ನಡ ಜಿಲ್ಲೆ ಹೇಳಬೇಕಂತ ಹೇಳಿದರೆ ಬಹುಶಃ ಒಂದು 25 ವರ್ಷಗಳಿಂದ ರೆಡ್ ಕ್ರಾಸ್ ಇಲ್ಲಿ ಮಂಗಳೂರಲ್ಲಿ ಇತ್ತು. ಆದರೆ ಕಳೆದ 5 ವರ್ಷಗಳಿಂದ ನಾವು ಈ ರೆಡ್ ಕ್ರಾಸನ್ನು ಬೇರೆ ಬೇರೆ ಆಯಾಮದಲ್ಲಿ ಮಾನವೀಯ ಸೇವೆಯ ಮೂಲಕ ಮನೆ ಮಾತಾಗುವಾಗೆ ಮಾಡಿದ್ದೇವೆ. ಅಂದರೆ ಸಣ್ಣ ವಿಷಯ ನಿಮಗೆ, ನಮ್ಮ ಬ್ಲಡ್ ಬ್ಯಾಂಕ್ ಅಂತ ಹೇಳೋದು ಒಂದು 10-15 ಇಲ್ಲಿ ಪ್ರೈವೇಟ್ ಬ್ಲಡ್ ಬ್ಯಾಂಕ್ ಇರುವಾಗ ನಮ್ಮ ರೆಡ್ ಕ್ರಾಸಿನ ಬ್ಲಡ್ ಬ್ಯಾಂಕಿಗೆ ಜಾಸ್ತಿ ಅಸ್ತಿತ್ವ ಇರಲಿಲ್ಲ 5 ವರ್ಷದ ಹಿಂದೆ ಹೇಳೋದು. ಈಗ ಬಹುಶಃ ಇದು ನಂಬರ್ 1 ಆಗಿದೆ. ಅದಲ್ಲದೆ ಈ ಮಂಗಳೂರಲ್ಲದೆ ಬೇರೆ ಬೇರೆ ಈವನ್ ಬೆಂಗಳೂರಿನ ಕೆಲವು ಬ್ಲಡ್ ಬ್ಯಾಂಕ್ಗಳು ನಮ್ಮ ಈ ಕೋವಿಡ್ ಟೈಮಿಗೆ ನಮ್ಮಲ್ಲಿ ಬ್ಲಡ್ ಯೂನಿಟನ್ನು ತೆಗೆದುಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದರೆ ನಾವು ಲೇಡಿ ಗೋಷನ್ ಹಾಸ್ಪಿಟ್ಲಲ್ಲಿ ನಿಮಗೆ ಗೊತ್ತಿದ್ದಾಗೆ ದಿವಸಕ್ಕೆ 8ರಿಂದ 10 ಮಿನಿಮಮ್ ಡೆಲಿವರಿ ಆಗ್ತದೆ. ಅಲ್ಲಿ ಬ್ಲಡ್ಡಿನ ಅಗತ್ಯ ಇದೆ. ಆ ಲೇಡಿ ಗೋಷನ್ ಪೇಷಂಟ್ಗಳಿಗೆ ನಾವು ಯಾವುದೇ ಚಾರ್ಜ್ ಮಾಡದೆ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಅವರಿಗೆ ಬ್ಲಡ್ ಯೂನಿಟನ್ನು ಅಲ್ಲಿ ಪೂರೈಸ್ತಿರೋದು. ಅದೊಂದು ಒಳ್ಳೆಯ ಸೇವೆ. ಬಹುಶಃ ಕಳೆದ 5 ವರ್ಷಗಳಿಂದ ಒಂದೇ ಒಂದು ಮೆಟರ್ನಿಟಿ ಡೆತ್, ಹೆರಿಗೆ ಒಂದು ಸಾವು ಆಗಿಲ್ಲ ರಕ್ತದ ಕೊರತೆಯಿಂದ. ಅದಕ್ಕೆ ಕಾರಣ ನಮ್ಮ ಈ ರೆಡ್ ಕ್ರಾಸಿಂದ ನಾವು ಬ್ಲಡ್ ಯೂನಿಟನ್ನು ಕೊಡೋದು. ಹಾಗಾಗಿ ಅಂಥ ಒಂದು ಕಾರ್ಯವನ್ನು ನೆನೆಸ್ಕೊಂಡಾಗ ನಮ್ಮ ದಕ್ಷಿಣ ಕನ್ನಡ ನಿಮ್ಗೆ ಗೊತ್ತಿದ್ದ ಹಾಗೆ 3 ವರ್ಷ ನಮಗೆ ಅವಾರ್ಡ್ ಬಂದಿದೆ. ಬಿಫೋರ್ ಲಾಸ್ಟ್ ಇಯರ್ ನಮಗೆ ಹೈಯೆಸ್ಟ್ ಬ್ಲಡ್ ಯೂನಿಟನ್ನು ಫ್ರೀ ಕೊಟ್ಟಿದ್ದಕ್ಕೆ ವಿಶೇಷವಾದ ಒಂದು ಪ್ರಶಸ್ತಿಯನ್ನು ನಮ್ಮ ರಾಜ್ಯಪಾಲರು ಕೊಟ್ಟಿದ್ದರು. ಕಳೆದ ವರ್ಷ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಬ್ರಾಂಚ್ ಔಟ್ ಆಫ್ ಆಲ್ ದ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ಹಾಗಾಗಿ ನಾವು ರೆಡ್ ಕ್ರಾಸಲ್ಲಿ ತುಂಬ ಬೇರೆ ಬೇರೆ ಆ್ಯಕ್ಟಿವಿಟಿಗಳನ್ನು ಮಾಡ್ತಾ ಇದ್ದೇವೆ. ತಾಲೂಕು ಮಟ್ಟದಲ್ಲಿ ಇದನ್ನು ಸಕ್ರಿಯಗೊಳಿಸುವ ಚಿಂತನೆ ಇದೆಯಾ? ಖಂಡಿತ ಇದೆ. ಬಟ್ ತಾಲೂಕು ಮಟ್ಟದಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಇಲ್ಲೇ ಕೂತ್ಕೊಂಡು ನಾವೀಗ ಡಿಸಾಸ್ಟರ್ ಆಯಿತು, ಈಗ ಫ್ಲಡ್ ಬಂತು, ಆಗ ನಾವು ಏನಾದರೂ ಸಲಕರಣೆ ಬೇಕಂದರೆ ಇಲ್ಲಿಂದ ನಾವು ಬೇರೆ ಬೇರೆ ತಾಲೂಕುಗಳಿಗೆ ಕಳಿಸ್ತೇವೆ. ಅದು ಬೆಳ್ತಂಗಡಿ ಇರ್ಬೋದು, ಮೂಡುಬಿದಿರೆ ಇರ್ಬೋದು, ಕಾರ್ಕಳ ಇರ್ಬೋದು, ಬೇರೆ ಬೇರೆ. ಆದರೆ
ತಾಲೂಕು ಮಟ್ಟದಲ್ಲಿ ಅದನ್ನು ಇನ್ನೂ ಒಂದು ಗಟ್ಟಿಯಾಗಿ ಅದು ಡಿಸೆಂಟ್ರಲೈಸ್ಡ್ ಮಾಡಬೇಕಂತ ಹೇಳೋ ಒಂದು ನಿಟ್ಟಿನಲ್ಲಿ ಇವತ್ತು ಬೆಳ್ತಂಗಡಿಯಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಮೂಡುಬಿದಿರೆಯಲ್ಲಿ ಆಲ್ರೆಡಿ ಇದೆ. ಹಾಗೂ ಇನ್ನು ಬೇರೆ ಬೇರೆ ತಾಲೂಕುಗಳಿಗೆ ಈಗಾಗಲೇ ನಾವು ಅದರ ಇದನ್ನು ಮಾಡ್ತಾ ಇದ್ದೇವೆ. ಬಹುಶಃ ಮುಂದಿನ ದಿನದಲ್ಲಿ ತಾಲೂಕಿನಲ್ಲಿ ಸಹ ಒಂದು ನಮ್ಮ ತಹಸೀಲ್ದಾರ್ ಏನಿರ್ತಾರೆ ಅವ್ರ ಹತ್ರ ಮಾತಾಡಿಕೊಂಡು ಅಲ್ಲಿ ಒಂದು ಕಮಿಟಿ ಮಾಡಿ ಒಂದು ಇದು ಮಾಡಬೇಕಂತ ಹೇಳೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಬ್ಲಡ್ ಬ್ಯಾಂಕ್ ಬಿಟ್ಟು ಹೊರತಾಗಿ ಬೇರೆ ಯಾವ ಕಾರ್ಯದಲ್ಲಿ ನೀವು ಸಕ್ರಿಯವಾಗಿ ತೊಡಗಿಕೊಂಡಿದ್ದೀರಾ? ನಿಮ್ಗೆ ಗೊತ್ತಿದ್ದ ಹಾಗೆ ರೆಡ್ ಕ್ರಾಸಲ್ಲಿ ಒಂದು 4-5 ಮೇನ್ ಇಂಪಾರ್ಟೆಂಟ್ ಮಾನವೀಯ ಸೇವೆ ಇದೆ. ಒಂದು ಫಸ್ಟ್ ಏಡ್ ಟ್ರೈನಿಂಗ್ ಅಂತ ನಾವು ಕೊಡ್ತೇವೆ. ಈ ಫಸ್ಟ್ ಏಡ್ ಟ್ರೈನಿಂಗ್ ಅಂತ ಹೇಳೋದು ಕೆಲವು ಇಂಡಸ್ಟ್ರಿಯಲಿಸ್ಟ್ಗಳು ಕೇಳ್ತಾರೆ ಫಸ್ಟ್ ಏಡ್ ಬೇಕಂತೇಳಿ, ಅಥವಾ ಕೆಲವು ಸೆಕ್ಷನಿಗೆ ಉದಾಹರಣೆಗೆ ಫಿಶರ್ಮೆನ್ಸ್ ಇರ್ಬೋದು, ಅವರು ಬೋಟಲ್ಲಿ ಹೋಗ್ತಾರೆ, ಬೇರೆ ಬೇರೆ ಒಂದು ಅನ್ಆರ್ಗನೈಸ್ ಸೆಕ್ಟರ್ಗಳಿಗೆ ನಾವು ಫಸ್ಟ್ ಏಡ್ ಟ್ರೈನಿಂಗ್ ಅಂತ ಕೊಡ್ತೇವೆ. ಬಹುಶಃ ರೆಡ್ ಕ್ರಾಸಿಗೆ ಮಾತ್ರ ಫಸ್ಟ್ ಏಡ್ ಟ್ರೈನಿಂಗ್ ಕೊಡಲಿಕ್ಕೆ ಇರುವಂಥದ್ದು. ಅದು 1 ಅಥವಾ 2 ದಿನದ ಟ್ರೈನಿಂಗಲ್ಲಿ ಏನಾದರೂ ಸಪೋಸ್ ಈಗ ಒಂದು ವ್ಯಕ್ತಿ ನಾವು ಫಸ್ಟ್ ಏಡ್ ಟ್ರೈನಿಂಗ್ ಕೊಟ್ಟರೆ ಅವ್ರ ಮನೆ ಹತ್ರ ಸಬರ್ಬಲ್ಲಿ ಡಾಕ್ಟರ್ಗಳ ಹತ್ರ ಹೇಳಿದೆ ಸಣ್ಣ ಪುಟ್ಟದ ಏನಾದರೂ ಆದರೆ ಅವನು ಅದನ್ನು ಮ್ಯಾನೇಜ್ ಮಾಡಿ ಆ ಲೈಫ್ ಸೇವಿಂಗ್ 1 ಅವರ್ ಆ ಡಾಕ್ಟರ್ ಅಲ್ಲಿಂದ ಡಾಕ್ಟರ್ ಕ್ಲಿನಿಕ್ ತಗೊಂಡು ಹೋಗುವವರೆಗೆ ಆ ಸೇವೆ, ಅದಕ್ಕೆ ಟ್ರೈನಿಂಗ್, ಅದು ಬೆಸ್ಟ್ ಒನ್ ಆಫ್ ದ ಸರ್ವಿಸ್. ಇನ್ನೊಂದು ಡಿಸಾಸ್ಟರ್ ಮ್ಯಾನೇಜ್ ಮತ್ತು ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಅಂತ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ನಿಮ್ಗೆ ಗೊತ್ತಿದೆ, ಈಗ ನಮ್ಮ ಕರಾವಳಿಯಲ್ಲಿ ಯಾವಾಗಲೂ ಫ್ಲಡ್ ಬರ್ತದೆ, ಡಿಸಾಸ್ಟರ್ ಆಗ್ತದೆ, ಬೇರೆ ಬೇರೆ ರೀತಿಯ ಡಿಸಾಸ್ಟರ್ ಆಗ್ತದೆ. ಆಗ ಡಿಸಾಸ್ಟರ್ ಆದಾಗ ನಮ್ಮ ರೆಡ್ ಕ್ರಾಸ್ಗಳು ಅದಕ್ಕೆ ಬೇಕಾದ ಸಲಕರಣೆಯನ್ನು ತೆಗೆದುಕೊಂಡು ಹೋಗಿ ಮೊದಲೇ ಪ್ರಿಪೇರ್ಡ್ ಮಾಡಿರ್ತೇವೆ ನಾವೀಗ, ಉದಾಹರಣೆ ಮಳೆಗಾಲದ ಮುಂಚೆ. ಹಾಗೆ ಆ ಡಿಸಾಸ್ಟ್ರನ್ನು ಇದು ಮಾಡ್ತಾ ಇರ್ತೇವೆ. ಇನ್ನೊಂದು ವೆರಿ ಇಂಪಾರ್ಟೆಂಟು ನಮ್ಮದು ಯೂತ್ ರೆಡ್ ಕ್ರಾಸ್ ಅಂತೇಳಿ. ಇವತ್ತು NCC NSS ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಅದೇ ರೀತಿ ನಮ್ಮ ಯೂತ್ ರೆಡ್ ಕ್ರಾಸು ಈ ಮಂಗಳೂರು ವಿಶ್ವವಿದ್ಯಾನಿಲಯದ 3 ರೆವಿನ್ಯೂ ಡಿಸ್ಟಿಕ್ಕಲ್ಲಿ, ಉಡುಪಿ, ದಕ್ಷಿಣ ಕನ್ನಡ ಹಾಗೂ ಕೊಡಗು, ಇಲ್ಲಿ ಎಲ್ಲ ಕಾಲೇಜುಗಳು ಆಲ್ಮೋಸ್ಟ್ 90% ಕಾಲೇಜ್ ಇವತ್ತು ಎಫಿಲಿಯೇಷನ್ ಆಗಿದೆ. ಯೂತ್ ರೆಡ್ ಕ್ರಾಸ್ಗಳ ಮೂಮೆಂಟ್ ಏನಂತ ಹೇಳಿದರೆ, ನಿಮ್ಗೆ ಗೊತ್ತಿದ್ದ ಹಾಗೆ ಒಂದು 2-3 ವರ್ಷದ ಹಿಂದೆ ನಮಗೆ ಭಾರಿ ಕಷ್ಟ ಆಗಿತ್ತು. ಏನಂದರೆ ಈ NCC NSS ಮತ್ತು ಯೂತ್ ರೆಡ್ ಕ್ರಾಸಿಗೆ ಒಬ್ಬರೇ ನೋಡಲ್ ಆಫೀಸರ್ ಇದ್ದರು. ಹಾಗಾಗಿ ನಮಗೆ ಭಾರಿ, ಅದನ್ನು ನಾವು ಯೂನಿವರ್ಸಿಟಿ ನಮ್ಮ ಹೊಸ ವೈಸ್ ಚಾನ್ಸಲರ್ ಬಂದಾಗ ಎಡಪಡಿತಾರೋ ಅವ್ರ ಹತ್ರ ಹೇಳಿಬಿಟ್ಟು ನಾವು ಹೊಸ ನೋಡಲ್ ಆಫೀಸರು ಅವರು ನಮಗೆ ಸಪ್ರೇಟಾಗಿ ಡೆಡಿಕೇಟೆಡ್ ಬೇಕಂತ ಹೇಳಿ ಈಗ ಗಣಪತಿ ಗೌಡ ಅಂತ ಒನ್ ಆಫ್ ದ ಬೆಸ್ಟ್ ನೋಡಲ್ ಆಫೀಸರು ನಮ್ಮ ಈ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂಡರ್ ಖಾಲಿ ಎಕ್ಸ್ಕ್ಲೂಸಿವ್ ಯೂತ್ ರೆಡ್ ಕ್ರಾಸ್ಗಾಗಿ ಮಾಡಿದ್ದಾರೆ. ಅವರ ಅಂಡರು ಈ ಯೂತ್ ರೆಡ್ ಕ್ರಾಸ್ಗಳಿಗೆ ನಾವು ಬ್ಲಡ್ ಕೊಡುವಂಥ ಒಂದು ಹ್ಯಾಬಿಟನ್ನು, ಅವೇರ್ನೆಸ್ಸನ್ನು ಸ್ಟೂಡೆಂಟಲ್ಲಿ ಮಾಡುವಂಥದ್ದು. ಮಾನವೀಯ ಸೇವೆ ಅಂದರೆ ಸಣ್ಣ ಮಟ್ಟದಲ್ಲಿ, ಸಪೋಸ್ ಒಂದು ಪ್ರಾಯದ ವ್ಯಕ್ತಿ ಒಂದು ರೋಡಿಂದ ಕ್ರಾಸ್ ಆಗುವಾಗ ಆಚೆ ಬಿಟ್ಟರೆ ಅದೇ ಮಾನವೀಯ ಸೇವೆ. ಅದನ್ನು ನಮ್ಮ ಮಕ್ಕಳಲ್ಲಿ ತರುವ ಹಾಗೆ ಮಾನವೀಯ ಸೇವೆಯನ್ನು ಮಾಡಬೇಕು. ಅಲ್ಲಿ ಜಾತಿ, ಗಿಲ್ಲರ್ ಏನು ನೋಡಲಿಕ್ಕಿಲ್ಲ. ನಾವು ಮಾನವೀಯ ಸೇವೆ, ಒಬ್ಬ ಮನುಷ್ಯ ಅವನಿಗೆ ತೊಂದರೆ ಆಗ್ತದೆ ಅಂತ ಹೇಳಿದರೆ ಫಸ್ಟ್ ಸರ್ವಿಸ್. ಬ್ಲಡ್ ಬೇಕು ಹೇಳಿದರೆ ಅವ ಯಾರು ಏನಂತ ಕೇಳಲಿಕ್ಕಿಲ್ಲ, ಬ್ಲಡ್ ಕೊಡುವ ಫಸ್ಟ್ ಬ್ಲಡ್ ಕೊಟ್ಟು ಅವನನ್ನು ಸೇವ್ ಮಾಡುವಂಥ, ಅದರ ನಂತರ ಅದು. ಹಾಗಾಗಿ ಆ ರೀತಿಯ ಒಂದು ಯೂತ್ ರೆಡ್ ಕ್ರಾಸ್ ಮೂಮೆಂಟು ಅವರಿಗೆ ಎನ್ಕರೇಜ್ ಮಾಡಲಿಕ್ಕೆ ನಾವು ಈ ಸರ್ತಿ ಬೇರೆ ಬೇರೆ ಆಯಾಮದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅವರುಗಳಿಗೆ ಕಾಂಪಿಟಿಷನ್ ಕ್ರಿಯೇಟ್ ಮಾಡೋದು. ಪ್ರತಿ ಕಾಲೇಜಲ್ಲಿ ಒಂದು ಪ್ರೋಗ್ರಾಮ್ ಆಫೀಸರ್ ಇರ್ತಾರೆ. ಆ ಪ್ರೋಗ್ರಾಮ್ ಆಫೀಸರು ಆ ಸ್ಟೂಡೆಂಟ್ಗಳಿಗೆ ಮೊದಲೇನಿತ್ತು ಯೂತ್ ರೆಡ್ ಕ್ರಾಸ್ ಖಾಲಿ ಒಂದು ಇನಾಗ್ರೇಷನ್ ಮಾಡ್ತಾರೆ ಮತ್ತೆ ಅದು ಮುಗೀತಲ್ಲ. ಈಗ ಹಾಗಲ್ಲ, ಯೂತ್ ರೆಡ್ ಕ್ರಾಸ್ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿದೆ. ಹಾಗಾಗಿ ಯೂತ್ ರೆಡ್ ಕ್ರಾಸ್ ಅನ್ನೋಂಥದ್ದು ಬೆಸ್ಟ್. ಇನ್ನೊಂದು ಹೆಲ್ತ್ ಅಂತ ಹೇಳಿದರೆ ಹೆಲ್ತ್ ಕಮಿಟಿ ಅಂತ ಇದೆ. ನಮ್ಮ ನಿಟ್ಟೆ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಅವರೇ ನಮ್ಮ ಇದು ಹೆಲ್ತ್ ಕಮಿಟಿ ಚೇರ್ಮನ್, ಒನ್ ಆಫ್ ದ ಕಮಿಟಿ ಮೆಂಬರ್ ಡಾಕ್ಟರ್ ಸತೀಶ್ ಭಂಡಾರಿ ಅಂತ. ಸೊ ಬೇರೆ ಬೇರೆ ದಿಕ್ಕಿನಲ್ಲಿ ಅಂದರೆ ಕೆಲವು ಮೆಡಿಕಲ್ ಕ್ಯಾಂಪ್ಗಳು ಮಾಡ್ತೇವೆ ನಾವು. ಮೆಡಿಕಲ್ ಕ್ಯಾಂಪ್ ಹೇಳಿದರೆ ಒಂದು ಇಂಟೀರಿಯರಲ್ಲಿ ಮಾಡಿದಾಗ ಅಲ್ಲಿ ತುಂಬ ಜನಗಳಿಗೆ ನಮಗೆ ಬೇರೆ ಬೇರೆ ರೀತಿಯ ಒಂದು ಕಾಯಿಲೆಗಳು ಬಂದಾಗ ಅವ್ರನ್ನ ಅಲ್ಲಿಗೆ ಬಿಡುವುದಿಲ್ಲ. ಆ ಮೆಡಿಕಲ್ ಕ್ಯಾಂಪಿಂದ ಮುಂದೆ ಏನು ಬೇಕಂತ ಹೇಳುವಂಥ ವ್ಯವಸ್ಥೆಯನ್ನು ಸಹ ನಾವು ಮಾಡ್ತೇವೆ. ಇಂಡಿಯನ್ ರೆಡ್ ಕ್ರಾಸ್ ಸದಸ್ಯರಾಗಲು ಯಾವ ಅರ್ಹತೆ ಬೇಕು? ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ನಿಜವಾಗಿ ಮಂಗಳೂರಲ್ಲಿ ನಾವು ಬಂದ ನಂತರ ಮೋರ್ ದ್ಯಾನ್ 60% ಮೆಂಬರ್ಶಿಪ್ಪನ್ನು ಜಾಸ್ತಿ ಮಾಡಿದ್ದೇವೆ. ಅವೇರ್ನೆಸ್ ಇಲ್ಲದೆ ಯಾರಿಗೂ ಗೊತ್ತಿಲ್ಲ ಹೇಗೆ ಮೆಂಬರ್ ಆಗಬೇಕು, ಏನಾಗಬೇಕಂತ. ಮೆಂಬರ್ ಆಗಲಿಕ್ಕೆ ಅರ್ಹತೆ ವೆರಿ ಸಿಂಪಲ್, ಅವರಿಗೆ ಮಾನವೀಯ ಸೇವೆ ಮಾಡುವಂಥ ಒಂದು ಗುಣ ಅವರಲ್ಲಿ ಇರಬೇಕು, ಮೇಯ್ನ್ ಅದು. ಇನ್ನೊಂದು, ಅವರು 1,000 ರೂಪಾಯಿ ಕೊಟ್ಟರೆ ಅವರು ಲೈಫ್ ಮೆಂಬರ್, ಅವರು ರೆಡ್ ಕ್ರಾಸ್ ಪ್ರಿವಿಲೇಜ್ ಮೆಂಬರ್. ನಾವು ಒಮ್ಮೆ ರೆಡ್ ಕ್ರಾಸ್ ಮೆಂಬರ್ಶಿಪ್ ಅಪ್ಲೈ ಮಾಡಿದಾಗ ಅವರನ್ನೊಂದು ಸ್ಕ್ರೀನಿಂಗ್ ಕಮಿಟಿ ಹಾಗೆ ಒಂದು ನೋಡ್ತೇವೆ, ಇವರಿಗೆ ಮೆಂಬರ್ಶಿಪ್ ಕೊಡ್ಬೋದು ಅಂತ. ಅಂದರೆ ಬೇರೆ ಏನಲ್ಲ, ಅವರದ್ದು ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಇದ್ದರೆ ಅವರು ನಮ್ಮ ರೆಡ್ ಕ್ರಾಸನ್ನು ಯೂಸ್ ಮಾಡಿಕೊಂಡು ಅವರು ಅದನ್ನು ಮಿಸ್ಯೂಸ್ ಮಾಡಬಾರ್ದು ಅಂತ ಹೇಳೋ ಬಗ್ಗೆ, ಅವರ ಬಗ್ಗೆ ಸ್ವಲ್ಪ ನಾವು ಅದನ್ನು ತಿಳಿತೇವೆ, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಅವರನ್ನು ನಾವು 1000 ರೂಪೀಸ್ ಕೊಟ್ಟರೆ ಲೈಫ್ ಮೆಂಬರ್ ಇಮಿಡಿಯೇಟ್ ವಿದಿನ್ ಸ್ಕ್ರೀನಿಂಗ್ ಆಗ್ತದೆ. ಅವರ KYC ಡಾಕ್ಯುಮೆಂಟ್ಸ್ ಎಲ್ಲ ನೋಡಿಬಿಟ್ಟು ಇಮಿಡಿಯೇಟ್ ನಾವು ಮೆಂಬರ್ಶಿಪ್ಪನ್ನು ಒಂದು 1 ಮಂತ್ ಒಳಗೆ ಅವ್ರಿಗೆ ಕಾರ್ಡ್ ಕೊಡ್ತೇವೆ. ಇನ್ನೊಂದು ನಮ್ಮದು ಪೋಷಕ ಅಂತ ಇದೆ, ಪ್ಯಾಟರ್ನ್ ಮೆಂಬರ್ ಅಂತ.
ಅದಕ್ಕೆ 25,000. ಅದನ್ನು ನಮ್ಮಲ್ಲಿ ಆಲ್ರೆಡಿ ಒಂದು 30 ಜನ ಆಗಿದ್ದಾರೆ. ಈ ಸರ್ತಿ ನಮ್ಮದೊಂದು 100 ಜನ ಮಾಡಬೇಕು. ಸೆಂಟಿನರಿ ಇಯರಲ್ಲಿ 100 ಪ್ಯಾಟರ್ನ್ ಮೆಂಬರ್ ಮಾಡಬೇಕು ಹೇಳಿ ಆಲ್ರೆಡಿ ಮಾತಾಡಿದ್ದೇವೆ. ಅದು ಇಮಿಡಿಯೇಟಿಗೆ ಮೆಂಬರ್ಶಿಪ್ ಡ್ರೈವ್ ಜಸ್ಟ್ ಸ್ಟಾರ್ಟ್ ಆಯ್ತು, ಹಾಗೆ ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಜನ ಸದಸ್ಯರು ಈಗ ಸಾಧಾರಣ ಆ್ಯಕ್ಚುಲಿ ಒಂದು 5 ವರ್ಷದ ಹಿಂದೆ ಒಂದು 800 ಮೆಂಬರ್ ಇದ್ದರು. ನಾವು ಅದನ್ನು ಮೆಂಬರ್ಶಿಪ್ಪನ್ನು ಇನ್ಕ್ರೀಸ್ ಮಾಡಿ, ಯಾಕೆಂದರೆ ಡೆಮೋಕ್ರಸಿ ಹೇಳಿದರೆ ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಬೇಕಂತ ಹೇಳೋ ನಿಟ್ಟಿನಲ್ಲಿ ತುಂಬ ಜನಕ್ಕೆ ನಾವು ಅವೇರ್ನೆಸ್ ಕೊಟ್ಟು ಈಗ ಮೆಂಬರ್ಶಿಪ್ ಆಗ್ತಾ ಉಂಟು. ಈಗ ಸಾಧಾರಣ 2,200 ಮೆಂಬರ್ ಎಟ್ ಪ್ರೆಸೆಂಟ್, ಅರೌಂಡ್ 2,200 ಹಿಯರ್ ಆ್ಯಂಡ್ ದೇರ್ 2,200 ಮೆಂಬರ್ಸ್ ಇದ್ದಾರೆ. ನಮ್ಮ ಟಾರ್ಗೆಟ್ ಅಟ್ಲೀಸ್ಟ್ ಒಂದು ಈ ಸರ್ತಿ ಸೆಂಟಿನರಿ ಇಯರ್ ಮುಗಿಯೋದ್ರೊಳಗೆ ಇನ್ನೂ ಒಂದು 500 ಮೆಂಬರನ್ನು ಮಾಡಬೇಕಂತ ಹೇಳೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಯಾವ ರೀತಿ ಅಂದರೆ ಈಗ ಮೆಂಬರ್ಶಿಪ್ ಡ್ರೈವ್ ಅಂತ ಮಾಡ್ತಾ ಇದ್ದೇವೆ. ನಮ್ಮ ಕಮಿಟಿ ಮೆಂಬರ್ಸ್ಗಳೆಲ್ಲ ಅವೇರ್ನೆಸ್ ಕೊಟ್ಟು ಬಿಟ್ಟು ಮೆಂಬರ್ ಆಗುವವರು ಇದ್ದಾರೆ, ಅವರು ರೀಚ್ ಆಗಲಿಕ್ಕೆ ಆಗ್ತಾ ಇಲ್ಲ. ಅವ್ರು ನನಗೆ ಫಾರ್ಮ್ ಕೊಡಿ ಹೇಳ್ತಾರೆ, ಎಲ್ಲಿದೆ ಸಿಗ್ತಾ ಇಲ್ಲ. ಹಾಗಾಗಿ ಅದಕ್ಕೆ ಸ್ವಲ್ಪ ನಾವು ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಮತ್ತು ನಮ್ಮ ಕಮಿಟಿ ಮೆಂಬರ್ಗಳ ಮೂಲಕ, ಈಗ DC ಅವರು ಸಹ ಒಂದು ಫಸ್ಟ್ ಮೀಟಿಂಗಲ್ಲಿ ಹೇಳಿದರು, ನಮ್ಮದೀಗ ಉದಾಹರಣೆಗೆ ಬ್ಯಾಂಕ್ ಆಫ್ ಬರೋಡಾ ಅಂತ ಹೇಳುವ CSR ಫಂಡಲ್ಲಿ ನಮ್ಮ ರೆಡ್ ಕ್ರಾಸಿನೊಟ್ಟಿಗೆ ಭಾರಿ ಒಂದು ಅನ್ಯೋನ್ಯದಲ್ಲಿ ಕೆಲಸ, ಮೊನ್ನೆ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದರು. ಮತ್ತು ಈಗ ಡಿಜಿಟಲ್ ಸೈನ್ ಅಂತ ಹೇಳಿ ಈ ಕೊರೋನಾ ಅವೇರ್ನೆಸ್ ಡಿಜಿಟಲ್ ಸೈನ್ ಜ್ಯೋತಿ ಸರ್ಕಲ್ ಮತ್ತು AB ಶೆಟ್ಟಿ ಸರ್ಕಲಲ್ಲಿ ಬ್ಯಾಂಕ್ ಆಫ್ ಬರೋಡಾದ CSR ಫಂಡ್ ಮೂಲಕ ನಮ್ಮ ಝೋನಲ್ ಹೆಡ್ ಸುಜಯ್ ಶೆಟ್ಟಿ ಅವರು ಮಾಡಿದ್ದು. ಆಗ DC ಅವರು ಮೀಟಿಂಗ್ ಮಾಡುವಾಗ ಹೇಳಿದರು, ನೀವು ಎಲ್ಲ ಈ ಝೋನಲ್ನ ಬರುವ ಎಲ್ಲ ಬ್ಯಾಂಕ್ ಆಫ್ ಬರೋಡಾದ ಬ್ರ್ಯಾಂಚ್ ಹೆಡ್ ಅಥವಾ ಅವರ ಸ್ಟಾಫ್ಗಳನ್ನು ಮೆಂಬರ್ಶಿಪ್ ಆಗುವ, ಅದಕ್ಕಾಗಿ ಅವರು ಒಂದು ಕಡೆ ಮೆಂಬರ್ಶಿಪ್ ಇದು ಇಂಪಾರ್ಟೆನ್ಸು ಮತ್ತು ಅದರ ಅವೇರ್ನೆಸ್ ಕೊಟ್ಟು ಈಗ ಮೆಂಬರ್ ಆಗ್ತಾ ಇದ್ದಾರೆ. ಹಾಗಾಗಿ ಮೆಂಬರ್ಶಿಪ್ ಪ್ರಾಬ್ಲಮ್ ಇಲ್ಲ, ಓನ್ಲಿ ಅವೇರ್ನೆಸ್ ಮತ್ತು ರೀಚ್ ಆಗುವಂಥದ್ದು ಒಂದು ಕೆಲಸ ಅಷ್ಟೇ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಎಲ್ಲ ಸದಸ್ಯರು ಸಕ್ರಿಯವಾಗಿ ಪಾಲ್ಗೊಳ್ತಾರ ಕಾರ್ಯಕ್ರಮಕ್ಕೆ? ಇಲ್ಲ, ಈಗ ಸಕ್ರಿಯವಾಗಿ ಪಾಲ್ಗೊಳ್ಳಿಕ್ಕೆ ಅದೇ ಪ್ರಾಬ್ಲಮ್ ಈಗ ನಮ್ಮಲ್ಲಿ. ಏನಂತ ಹೇಳಿದರೆ, ಈಗ ಮೆಂಬರ್ಸ್ 200,000 ಜನ ಇರ್ತಾರೆ. ಒಮ್ಮೊಮ್ಮೆ ಕೇಳ್ತಾರೆ, ಏನು ಖಾಲಿ ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಮತ್ತು ವೋಟ್ ಹಾಕಲಿಕ್ಕೆ ಮಾತ್ರ ನಾವು ಮೆಂಬರ್ ಅಂತ. ಅದು ರೈಟ್ ಕ್ವಶನ್ ಮಾತ್ರ. ಇಲ್ಲಿ ಏನಂತ ಹೇಳಿದರೆ, ಅವರನ್ನು ಒಟ್ಟುಗೂಡಲಿಕ್ಕೆ ನಮ್ಮಲ್ಲಿ ಸುಸಜ್ಜಿತವಾದ ಯಾವುದೇ ಒಂದು ಬಿಲ್ಡಿಂಗ್ ಇಲ್ಲ. ಈಗ 2,000 ಜನದಲ್ಲಿ 1,000 ಜನ ಬಂದರೂ ಅದನ್ನು ಅಕಾಮಡೇಟ್ ಮಾಡಲಿಕ್ಕೆ ನಮ್ಮ ಹತ್ರ ಯಾವುದೇ ಹಾಲಿನ ವ್ಯವಸ್ಥೆ ಇಲ್ಲ. ನಾವೀಗ ಯಾವುದು ಟೌನ್ ಹಾಲು ಬಾಡಿಗೆ ಕೊಟ್ಟು, ಯಾಕೆಂದರೆ ರೆಡ್ ಕ್ರಾಸಲ್ಲಿ ಹಾಗೆ ಹಣವನ್ನು ನಾವು ದುಂದುವೆಚ್ಚ ಮಾಡಲಿಕ್ಕೆ ಆಗೋದಿಲ್ಲ ಅನ್ವಾಂಟೆಡ್ ಥಿಂಗ್ಸಿಗೆ, ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಈ ಬಿಲ್ಡಿಂಗ್ ಇಲ್ಲದೆ ಇರೋದ್ರಿಂದ ಮೆಂಬರ್ಸ್ಗಳು ಬಂದು ಕೂತ್ಕೊಳ್ಳೋ ಒಂದು ವಿಸಿಟರ್ ಲಾಂಜ್ ಸಹ ನಮ್ಮ ಹತ್ರ ಇಲ್ಲ, ಸಣ್ಣ ಬಿಲ್ಡಿಂಗ್ ಇರೋದು. ಹಾಗಾಗಿ ಈಗ ನಾವು ನಮ್ಮ ಹಿಂದಿನ DC ಅವರು 25 ಸೆನ್ಸ್ ಜಾಗವನ್ನು ನಮಗೆ ಈಗ ಅಲಾಟ್ ಆಗಿದೆ, ಹಾಗೆ 1 ವರ್ಷ ಆಯಿತು. ಆದರೆ ಸೆಂಟಿನರಿ ಬಿಲ್ಡಿಂಗ್ ಮಾಡೋದ್ರಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಪ್ಲ್ಯಾನ್ ಪ್ರಿಪೇರ್ ಆಗಿ ಕಾರ್ಪೊರೇಷನಲ್ಲಿದೆ. ಸಮ್ ಟೆಕ್ನಿಕಲ್ ಇಶ್ಯೂಸಲ್ಲಿ ಕಾರ್ಪೊರೇಷನಲ್ಲಿ ವಿದಿನ್ ಎ ವೀಕ್ ಅದು ಅಪ್ರೂವ್ ಆದರೆ DC ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ, ನೀವು ಮಾಡಬೇಕು ಸೆಂಟಿನರಿ ಬಿಲ್ಡಿಂಗ್. ಆ ಬಿಲ್ಡಿಂಗಲ್ಲಿ ಮಾಡಿದರೆ ಅಲ್ಲಿ ನಾವೊಂದು ಈ ಪ್ರೋಗ್ರಾಮ್ಸ್ಗಳನ್ನು ಮಾಡಲಿಕ್ಕೆ ಮತ್ತು ಈ ಮೆಂಬರ್ಸ್ಗಳು ಒಟ್ಟಾಗಿ ಅವರ ಕೆಲವು ಪ್ರಾಸ್ ಆ್ಯಂಡ್ ಕಾನ್ಸ್ ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಹೇಳಿ ನಮ್ಮ ರೆಡ್ ಕ್ರಾಸನ್ನು ಇನ್ನೂ ಹೈಯರ್ ಲೆವೆಲಿಗೆ ತೊಗೊಂಡು ಹೋಗಲಿಕ್ಕೆ ನಮ್ಮ ಈ ಮೆಂಬರ್ಸ್ಗಳು ಒಟ್ಟಾಗಬೇಕು. ಅದಕ್ಕೆ ಆಡಿಟೋರಿಯಂ ಒಂದು ಮಾಡ್ತೇವೆ ನಾವಲ್ಲಿ. ಆಗ ನಾವು ಈ ಮೆಂಬರ್ಸ್ಗಳನ್ನು ಒಟ್ಟು ಮಾಡಲಿಕ್ಕೆ 100ಕ್ಕೆ 100 ಅದು ಆ ಸೆಂಟಿನರಿ ಬಿಲ್ಡಿಂಗ್ ಖಂಡಿತ ಹೆಲ್ಪ್ ಆಗ್ತದೆ ಅಂತ ಹೇಳು. ಅದರ್ವೈಸ್ ನೀವು ಹೇಳಿದ ಕ್ವಶನ್ಗೆ ಸ್ವಲ್ಪ ಕಷ್ಟ ಆಗ್ತದೆ, ಮೆಂಬರ್ಸ್ ಒಟ್ಟಾಗೋದಿಲ್ಲ. ಆದರೆ ನಾವು ಬಂದ ನಂತರ ಈಗ ಲಾಸ್ಟ್ ಇಯರ್ ಒಂದು ಮಾಡಿದ್ದೇವೆ, ಯಾವುದೇ ಪ್ರೋಗ್ರಾಮ್ ಆದರೂ ಆಟೋಮೆಟಿಕ್ ಆಗಿ ಮೆಸೇಜ್ ಹೋಗ್ತದೆ ಇಂಥ ಪ್ರೋಗ್ರಾಮ್ ಅಂತ. ಆ ಮೆಸೇಜ್ ನೋಡಿ ಸ್ವಲ್ಪ ಜನ ಹತ್ತಿರ ಇದ್ದವ್ರು ಬರ್ತಾರೆ ಖಂಡಿತ. ಆದರೆ ಆ ಮೆಸೇಜ್ ಹೇಳಿದಾಗ ಎಲ್ಲರಿಗೂ ಒಂದು ಜನರಲ್ ಮೆಸೇಜ್ ಅಂತ ಒಂದು ಅಷ್ಟು ಇನ್ವಿಟೇಷನ್, ಒಂದು ಇಂಪ್ರೆಸ್ ಇನ್ವಿಟೇಷನ್ ಆಗೋದಿಲ್ಲ. ಅದು ಆ ರೀಸನ್ನಲ್ಲಿ ಸ್ವಲ್ಪ ಮೆಂಬರ್ಸ್ ಬರ್ತಾ ಇಲ್ಲ ಈಗ. ಬಟ್ ಮುಂದಿನ ದಿನದಲ್ಲಿ ಸೆಂಟಿನರಿ ಬಿಲ್ಡಿಂಗ್ ಆದರೆ 100% ಎಲ್ಲ ಮೆಂಬರ್ಗಳು ಅಟ್ಲೀಸ್ಟ್ ವೆರಿ ಇಂಟ್ರೆಸ್ಟೆಡ್ ಮೆಂಬರ್ಸ್ ಇದ್ದಾರೆ, ಕೆಲವರಿಗೆ ಸರ್ವಿಸ್ ಮಾಡೋ ಒಂದು ಇದನ್ನು ಆಗ ಮಾಡ್ತಾರೆ. ನೀವು ಹೇಳಿದಾಗೆ 100 ವರ್ಷ ರೆಡ್ ಕ್ರಾಸ್ ಸೊಸೈಟಿ ಪೂರೈಸ್ತಾ ಬರ್ತದೆ. ಈ ಸಂದರ್ಭದಲ್ಲಿ ನೀವು ಜನರಿಗೆ ಏನು ಹೇಳ್ತೀರಾ? ಯಾವ ರೀತಿ ಅವರ ಸಹಕಾರ ನಿಮಗೆ ಬೇಕು? ಹೌದು, ಯಾಕೆಂದರೆ ಕಳೆದ 100 ವರ್ಷಗಳಿಂದ ಈ ನಮ್ಮ ಭಾರತದಲ್ಲಿ ರೆಡ್ ಕ್ರಾಸು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿದೆ. ಆದರೆ 100 ವರ್ಷ ಮುಗಿದಾಗ ನಮಗೆ ಎಣಿಸ್ತದೆ, ಇಷ್ಟು ವರ್ಷದಿಂದ ಇಲ್ಲಿ ರೆಡ್ ಕ್ರಾಸ್ ಇತ್ತು, ಏನು ಮಾಡಿದೆ ಅಂತ. ಬಹುಶಃ ನೀವು ಬೇರೆ ಬೇರೆ ನಮ್ಮ ಬೆಂಗಳೂರು ಅಲ್ಲಿ ನೋಡಿದಾಗ ತುಂಬ ಆ್ಯಕ್ಟಿವಿಟೀಸ್ ರೆಡ್ ಕ್ರಾಸ್ ಆಗಿದೆ. ಆದರೆ ಈ ಸೆಂಟಿನರಿ ಇಯರ್ ಮೂಲಕ ನಾವು ಅದೊಂದು ನಮಗೆ ಜೋಶ್, ಯಾಕೆಂದರೆ 100 ಇಯರ್ಸ್ ಇಲ್ಲ, ಆದ್ದರಿಂದ ಈ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾವು ಮಾಡಲಿಕ್ಕೆ, ಉದಾಹರಣೆ ನಾವು ಸೆಂಟಿನರಿ ಇಯರ್ ಸ್ಟಾರ್ಟ್ ಆದಾಗಲೇ ನಾವು ವೆನ್ಲಾಕಲ್ಲಿ ಒಂದು ಹೆಲ್ಪ್ ಡೆಸ್ಕ್ ಅಂತ ಮಾಡಿದ್ದು. ಅದು ಸೆಂಟಿನರಿ ಇಯರ್ ಸ್ಟಾರ್ಟಿಂಗಲ್ಲೇ ನಾವು ಫಸ್ಟ್ ಪ್ರೋಗ್ರಾಮ್ ಮಾಡಿದ್ದು. ಅದು ಈ ಹೆಲ್ಪ್ ಡೆಸ್ಕ್ ಏನಂತ ಹೇಳಿದರೆ, ನಿಮಗೆ ಗೊತ್ತಿದ್ದ ಹಾಗೆ ಈ ವೆನ್ಲಾಕಿಗೆ ಬರುವ ಪೇಷಂಟ್ಗಳು ಬೇರೆ ಡಿಸ್ಟಿಕ್ಕಿಂದ ಬರ್ತಾರೆ, ಅವರಿಗೆ ಇಲ್ಲಿ ಯಾರು ಪರಿಚಯ ಇಲ್ಲ. ಮತ್ತು ಕೆಲವರಿಗೆ ಪೇಷಂಟ್ಗಳಿದ್ದಾರೆ, ಪೇಷಂಟ್ ಪಾರ್ಟಿಯೇ ಇಲ್ಲ. ಅಂಥ ಸಂದರ್ಭದಲ್ಲಿ ಅವರಿಗೆ ಹೆಲ್ಪ್ ಮಾಡಬೇಕು. ಡಾಕ್ಟ್ರ್ ಯಾರು, ಎಲ್ಲಿ ಮೆಡಿಸಿನ್ ಸಿಗ್ತದೆ, ಯಾವ ಬ್ಲಾಕಿಗೆ ಹೋಗಬೇಕು, ಏನೂ ಗೊತ್ತಿಲ್ಲ ಪಾಪ. ಅಂಥವರಿಗೆ ಹೆಲ್ಪ್ ಮಾಡಲಿಕ್ಕೆ ನಮ್ಮಲ್ಲಿ ಕೆಲವರು ಈ ರೆಡ್ ಕ್ರಾಸ್ ವಾಲಂಟಿಯರ್ಸ್ ಇದ್ದಾರೆ, ಸೀನಿಯರ್ಸ್ ಎಲ್ಲ.
ಅವರು ಆ ಹೆಲ್ಪ್ ಡೆಸ್ಕಲ್ಲಿ ಕೂತ್ಕೊಂಡು ಬಂದಾಗ ಅವರಿಗೆ ಫೈನಾನ್ಷಿಯಲ್ ಹೆಲ್ಪ್ ಬಂದುಬಿಟ್ಟು ಎಲ್ಲ ಹೆಲ್ಪ್ ಅವ್ರು ಮಾಡ್ತಾರೆ. ಹಾಗಾಗಿ ಅವರನ್ನು ಅಂಥ ಒಂದು ಹೆಲ್ಪ್ ಡೆಸ್ಕನ್ನು ಸಹ ನಾವು ಸೆಂಟಿನರಿ ಇಯರಲ್ಲಿ ಮಾಡಿದ್ದೇವೆ. ಅದು ಭಾರಿ ಒಂದು ಒಳ್ಳೆಯ. ಬಟ್ ಈ ಕೋವಿಡ್ ಬಂದರಿಂದ ಸೀನಿಯರ್ ಸಿಟಿಸನ್ ವೆನ್ಲಾಕ್ ಹಾಸ್ಪಿಟ್ಲಿಗೆ ಅಲ್ಲಿ ಹೋಗಿ ಕೂತ್ಕೊಳ್ಳಿಕ್ಕೆ ಆಗ್ತಿಲ್ಲ. ಹಾಗಾಗಿ ಆ ಕೋವಿಡಿನಿಂದ ಸ್ವಲ್ಪ ನಮಗೆ ಹೆಲ್ಪ್ ಡೆಸ್ಕ್ ಎಫೆಕ್ಟಿವ್. ಇನ್ನು ಅದು ಮುಂದಿನ ದಿನದಲ್ಲಿ ಅದು ಇನ್ನೂ ಸಹ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತದೆ. ಇನ್ನೊಂದು ಸೆಂಟಿನರಿ ಬಿಲ್ಡಿಂಗು. ಇನ್ನೊಂದು ನಾವು ಇದು ಮಾಡಿದ್ದೇವೆ, ಯಾವುದು NMPT ಮತ್ತು IRCS ಅಂತ. NMPT ಸಹಯೋಗದೊಂದಿಗೆ ಒಂದು ಫ್ರೀ ಕ್ಲಿನಿಕ್ ಮಾಡಿದ್ದೇವೆ. ಅಲ್ಲಿ 100% ಕನ್ಸಲ್ಟೆನ್ಸಿ ಫ್ರೀ, 100% ಮೆಡಿಸಿನ್ ಫ್ರೀ, ಎಲ್ಲ ಅನ್ಆರ್ಗನೈಸ್ಡ್ ಸೆಕ್ಟರ್ ಎಂಪ್ಲಾಯೀಸಿಗೆ ಹೆಲ್ಪ್ ಆಗುವಾಗೆ ಅಲ್ಲಿ ಮಾಡಿದ್ದೇವೆ. ಬಟ್ ಈಗ ಕೋವಿಡ್ ಬಂದ್ರಿಂದ ಅಲ್ಲಿ ಸಹ ಕ್ಲಿನಿಕನ್ನು ಮಾಡಲಿಕ್ಕೆ ಆಗಿಲ್ಲ. ಅಲ್ಲಿ ಕೋವಿಡ್ ಫೆಸಿಲಿಟಿ ಎಲ್ಲ ಹಾಕಿ ಅದು ಸಹ ಕ್ಲಿನಿಕ್ಕಿಗೆ ಟೆಂಪರರಿಗಾಗಿ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಈಗ. ಅದು ಸಹ ಬೆಸ್ಟ್. ಇನ್ನೊಂದು PMGK ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಅಂತ ಇಲ್ಲಿ ಮಾಡಿದ್ದೇವೆ. ಇಲ್ಲಿ ಪದವಿನಗರದಲ್ಲಿ ಸಣ್ಣ ಮಟ್ಟದಲ್ಲಿ ಸ್ಟಾರ್ಟ್ ಆಗಿದೆ. ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳು ನಾವು ಸೆಂಟಿನರಿ ಇಯರಲ್ಲಿ ಮಾಡಲಿಕ್ಕಿದ್ದೇವೆ ಇನ್ನೂ ಸಹ. ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿಯ ಚಾಲೆಂಜ್ಗಳು ನಿಮ್ಮ ಎದುರಿತ್ತು? ಕೊರೋನಾ ಬಂದಾಗ ನಮಗೆ ರೆಡ್ ಕ್ರಾಸ್ NHQ ಇಂದ ನಮ್ಮ ಸ್ಟೇಟಿಂದ ಇಮಿಡಿಯೇಟು ಬೇರೆ ಬೇರೆ ರೀತಿಯಲ್ಲಿ ಸಪೋರ್ಟ್ ಮಾಡಿದರು, ನೀವು ಕೆಲಸ ಮಾಡಬೇಕಂತ. ಅದರ ಮಧ್ಯದಲ್ಲಿ ನಾವಿಲ್ಲಿ ಮೇಯ್ನ್ ಈ ಮೈಗ್ರೆಂಟ್ ಲೇಬರಿಗೆ ಫುಡ್ ಕಿಟ್ ಕೊಡುವಂಥ ಒಂದು ದೊಡ್ಡ ಸಮಸ್ಯೆ ಎದುರಾದಾಗ ನಾವು ನಮ್ಮ ರೆಡ್ ಕ್ರಾಸ್ ಕಮಿಟಿ ಮೆಂಬರ್ಸು, ಈಗ ಉದಾಹರಣೆ ನಮ್ಮ ಡಿಸಾಸ್ಟರ್ ಯತೀಶ್ ಬೈ ಕಂಪಾಡಿಯವರಿದ್ದರು, ನಾವೆಲ್ಲ ಒಟ್ಟಾಗಿ ಈ ಫುಡ್ ಕಿಟ್ಟನ್ನು ಕೊಟ್ಟಿದ್ದು. ಸಾಧಾರಣ ಒಂದು 15 ಲಕ್ಷದ ವರ್ತ್ ಫುಡ್ ಕಿಟ್ಟನ್ನು ಮೈಗ್ರೆಂಟ್ ಲೇಬರಿಗೆ ನಾವು ಕೊಟ್ಟಿದ್ದೇವೆ. ಮತ್ತು ಫಸ್ಟು ಈ ಕೋವಿಡ್ ಅಂತ ಆದ ಕೂಡಲೇ ನಾವು ಫಸ್ಟ್ ಮಾಸ್ಕ್ ಡಿಸ್ಟ್ರಿಬ್ಯೂಷನ್ ನಾವು ಮಾಡಿದ್ದು. ಆಗ ಮಾಸ್ಕ್ ತುಂಬ ಕಾಸ್ಟ್ಲಿ ಇತ್ತು. ಹಾಗಾಗಿ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಚ್ಚಿನವರಿಗೆ ಕೊಟ್ಟಿದ್ದೇವೆ, ಪತ್ರಕರ್ತರಿಗೆ ಫಸ್ಟಿಗೆ ನಾವು ಕೊಟ್ಟಿದ್ದೇವೆ. ಮತ್ತು ಈ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಇರ್ತಾರಲ್ಲ, ಈ ಅವರಿಗೆ ಅಂಥವರಿಗೆ ಎಲ್ಲರಿಗೂ ಮಾಸ್ಕನ್ನು ಕೊಟ್ಟಿದ್ದೇವೆ. ಮತ್ತು ನಮಗೆ ಲೇಬರ್ ಡಿಪಾರ್ಟ್ಮೆಂಟ್ ನಮ್ಮ ಒಟ್ಟಿಗೆ ಸೇರಿಕೊಂಡು ಅವರು ಈ ಕೊರೋನಾ ಅವೇರ್ನೆಸ್, ಉದಾಹರಣೆಗೆ ಈಗ ಪೊಲೀಸ್ ಬ್ಯಾರಿಕೇಡ್ ನೋಡಿದರೆ ನಮ್ಮ ಕೊರೋನಾ ಅವೇರ್ನೆಸ್ ಸ್ಟಿಕ್ಕರ್ ನಮ್ಮದು ರೆಡ್ ಕ್ರಾಸ್ ಇರೋದು, ಕೊರೋನಾ ಅವೇರ್ನೆಸ್ ಮಾಡಿದ್ದೇವೆ. ಪ್ಲಸ್ ಸ್ಯಾನಿಟೈಸರ್ ಮತ್ತು ಸೋಪನ್ನು ಎಲ್ಲ ಮೈಗ್ರೆಂಟ್ ಲೇಬರಿಗೆ ಈ ನಮ್ಮ ಈ ಲೇಬರ್ ಡಿಪಾರ್ಟ್ಮೆಂಟಿಗೆ ಒಟ್ಟು ಸೇರಿಕೊಂಡು ಅಕ್ರಾಸ್ ದ ಡಿಸ್ಟಿಕ್ ಎಲ್ಲ ಕಡೆ ಆಲ್ಮೋಸ್ಟ್ ನಾವು ಹೆಲ್ಪ್ ಮಾಡಿದ್ದೇವೆ. ಇನ್ನೊಂದು ಇದು ಮಾಡಿದ್ದೇವೆ ನಾವು, ಯಾವುದು ರಿಲೀಫ್ ಕ್ಯಾಂಪ್ ಅಂತ. ಈ ಬಿಜಾಪುರ ಮತ್ತು ಬಾಗಲಕೋಟೆ ಆ ಸೈಡಿನ ಕೆಲವು ಅನ್ಆರ್ಗನೈಸ್ಡ್ ಎಂಪ್ಲಾಯೀಸ್ಗಳು ಫಸ್ಟ್ ಲಾಕ್ಡೌನ್ ಆದಾಗ ಅವರು ರೋಡಲ್ಲಿ ಅವ್ರಿಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ರೋಡಲ್ಲೆಲ್ಲ ಆಚಿದ್ದ. ಆಗ ನಾವು ಒಂದು ರಿಲೀಫ್ ಕ್ಯಾಂಪ್, 2 ರಿಲೀಫ್ ಕ್ಯಾಂಪ್ ಮಾಡಿದ್ದೇವೆ. ಒಂದು ರಿಲೀಫ್ ಕ್ಯಾಂಪ್ ಇಲ್ಲಿ ನಮ್ಮ KPT ಹತ್ರ ಒಂದು ಹಾಸ್ಟೆಲಲ್ಲಿ ಒಂದು 60 ಜನಕ್ಕೆ ಅಲ್ಲಿ ಒಂದು ಅಡುಗೆಯವ್ರನ್ನೆಲ್ಲ ಇಟ್ಟು 1.5 ತಿಂಗಳು ಅವರಿಗೆ ಸಾಮಾನನ್ನು ಕೊಡ್ತೇವೆ. ಅವರು ಅಡುಗೆ ಮಾಡಿ ಹಾಕ್ತಾಯಿದ್ರು, ರೋಟರಿ ಮತ್ತು ನಾವು ರೆಡ್ ಕ್ರಾಸ್ ಎಲ್ಲ ಒಟ್ಟಾಗಿ ಅಲ್ಲಿ. ಇನ್ನೊಂದು ಬಂದರ್ ಹತ್ರ ಒಂದು ಸ್ವಲ್ಪ ಜನಕ್ಕೆ ಅಲ್ಲಿ ಮಾಡಿದ್ದೇವೆ. ಇನ್ನೊಂದು ನಾವೊಂದು ಕ್ವಾರಂಟೈನ್ ಸೆಂಟರ್ ಮಾಡಿತ್ತು. ಕ್ವಾರಂಟೈನ್ ಸೆಂಟರ್ ಫಸ್ಟ್ ಇಲ್ಲಿ ಅಂತ ಸೆಟ್ ಮಾಡಿತ್ತು KPTಯಲ್ಲಿ, ಮತ್ತು ಅದನ್ನು NITKಯಲ್ಲಿ ಕ್ವಾರಂಟೈನ್ ಸೆಂಟರ್ ಮಾಡಿ ಅಲ್ಲಿ ಸಾಧಾರಣ 1-2 ತಿಂಗಳು ಕ್ವಾರಂಟೈನಿಗೆ ಎಲ್ಲ ವ್ಯವಸ್ಥೆ, ಒಂದು 80% ಜನ ಅಲ್ಲಿ ಆಕ್ಯುಪೈ ಆಗಿದ್ದು. ಕ್ವಾರಂಟೈನ್ ಸೆಂಟರು ನಾವು ರೆಡ್ ಕ್ರಾಸಿಂದ ಮಾಡಿದ್ದೇವೆ. ನೀವು ಅಧ್ಯಕ್ಷರಾದ ಬಳಿಕ ಉತ್ತಮ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೀರಾ. ಇನ್ನು ನಿಮ್ಮದೇ ಯಾವೆಲ್ಲ ಯೋಚನೆಗಳು ಇದೆ? ಈಗ ನಿಜವಾಗಿ ನಮ್ಮ ರೆಡ್ ಕ್ರಾಸು ಈಗ ಏನು ಹೇಳ್ತಾರೆ, ಸಸ್ಟೈನೇಬಲ್ ಗ್ರೋತ್. ಇದು ಈಗ ಪ್ರಾಫಿಟ್ ಮೋಟಿವ್ ಯೂನಿಟ್ ಅಲ್ಲದಿದ್ದರೂ ಸಹ ವಿ ಆರ್ ವೆರಿ ಸೆಲ್ಫ್ ರಿಲಯಂಟ್. ನಮಗೆ ರೆಡ್ ಕ್ರಾಸಲ್ಲಿ ನಿಮ್ಗೆ ಗೊತ್ತಿದ್ದಾಗೆ ನಾವು ಇಂಟರ್ನಲ್ ಆಡಿಟ್ ಇದ್ದು ಕಂಪ್ಲೀಟ್ 100% ಪರ್ಫೆಕ್ಟಾಗಿ ಎಲ್ಲ ಲೆಕ್ಕಾಚಾರವನ್ನು ನಾನು ಚಾರ್ಟರ್ಡ್ ಅಕೌಂಟೆಂಟ್, ಹಾಗಾಗಿಯೂ ನನಗೆ ಜಾಸ್ತಿ ಮುತುವರ್ಜಿ ವಹಿಸಿ ನಾವು ಮಾಡಿದ್ದೇವೆ. ಹಾಗೆ ಇವತ್ತು ನಮಗೆ ಯಾವುದೇ ತೊಂದರೆ ಇಲ್ಲ, ಯಾವುದು ಸೋರ್ಸ್ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ನಮ್ಮ ಈ CSR ಫಂಡ್ಗಳ ಮೂಲಕ ಬೇರೆ ಬೇರೆ ಪ್ರಾಜೆಕ್ಟನ್ನು ಮಾಡಬೇಕಂತ ಇದೆ. ಒಂದು ನಮಗೆ ಒಂದು ಆಂಬುಲೆನ್ಸ್ ಅಂತ ಹೇಳಿದರೆ ಈ ಇಮಿಡಿಯೇಟ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಲಿಕ್ಕೆ ಒಂದು ವೆಹಿಕಲ್ ಬೇಕು. ಅದಕ್ಕೆ ನಮಗೆ CSR ಫಂಡ್ ಮೂಲಕ ಒಂದು ಎಮರ್ಜೆನ್ಸಿ ಒಂದು ವೆಹಿಕಲನ್ನು ಮಾಡುವಂಥದ್ದಿದೆ. ಹಾಗಾಗಿ ಕಂಪನಿಗಳು ನಮ್ಮ ಸುತ್ತಮುತ್ತ ಇದೆ, ಅವರೆಲ್ಲ ನಮಗೆ ಹೆಲ್ಪ್ ಮಾಡ್ತಾರೆ. ಇನ್ನೊಂದು ಸೆಂಟಿನರಿ ಬಿಲ್ಡಿಂಗಲ್ಲಿ ನಮಗೆ ಒಂದು ಡಿಸಾಸ್ಟ್ರಿಗೆ ಬೇಕಾಗುವಂಥ ಮೆಟೀರಿಯಲ್ ಇಡಲಿಕ್ಕೆ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಆಡಿಟೋರಿಯಂ ಮತ್ತು ಆಫೀಸು, ಹೀಗೆ ಒಂದು ಸುಸಜ್ಜಿತವಾದ ಒಂದು ಸೆಂಟಿನರಿ ಬಿಲ್ಡಿಂಗನ್ನು ಮಾಡೋ ಒಂದು ಕನಸಿದೆ. ಖಂಡಿತ ನಾವು ಅದು ಮಾಡಿಯೇ ಮಾಡ್ತೇವೆ. ಹಾಗೆ ಅದು ಭಾರಿ ಅಗತ್ಯ ಇದೆ ಮಂಗಳೂರಲ್ಲಿ. ಇನ್ನು ನಮಗೆ ರೆಡ್ ಕ್ರಾಸಲ್ಲಿ ಯೂತ್ ರೆಡ್ ಕ್ರಾಸ್ಗಳ ಬಗ್ಗೆ ಇನ್ನೂ ಸಹ ಸ್ಟೂಡೆಂಟ್ಗಳನ್ನು ಮೂಮೆಂಟ್ ಜಾಸ್ತಿ ಮಾಡಿಸಿ, ಬಹುಶಃ ನಮ್ಮ NCC NSS ಇದ್ದ ಹಾಗೆ ಈ ಮಾನವೀಯ ಸೇವೆಯಲ್ಲಿ ಸ್ಟೂಡೆಂಟ್ಗಳನ್ನು ಈವನ್ ಫಸ್ಟ್ ಇಯರ್ PUCಯಿಂದನೇ ನಾವು ಅವರಿಗೆ ಕಲಿಸಿ ಅದನ್ನು ಮುಂದೆ ತಂದರೆ ಬಹುಶಃ ನಮ್ಮ ಯೂತ್ ರೆಡ್ ಕ್ರಾಸಿನ ಒಂದು ವಿಂಗ್ಗಳು ಎಲ್ಲ ಕಾಲೇಜ್ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದು ಸ್ಟೂಡೆಂಟ್ಗಳು ಅದಕ್ಕೆ ಸೇರಲಿಕ್ಕೆ ಹೆಚ್ಚು ಒತ್ತು ಕೊಡಬೇಕಂತ ಇದೆ. ಇಲ್ಲಿವರೆಗೆ ಯಾವ ರೀತಿಯ ಸ್ಪಂದನೆ ಸಿಗ್ತಾ ಇದೆ ಯೂತ್ ರೆಡ್ ಕ್ರಾಸ್? ಯೂತ್ ರೆಡ್ ಕ್ರಾಸು ಈಗ ನಮ್ಮ ಹೊಸ ನೋಡಲ್ ಆಫೀಸರ್ ಬಂದ ನಂತರ
ನಾವು ಫಸ್ಟ್ ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಮೀಟಿಂಗ್ ಮಾಡಿ ಅಲ್ಲಿ ಈ ಪ್ರತಿ ಸ್ಟೂಡೆಂಟ್ಗಳಿಂದ ಏನು ಫೀಸ್ ಕಲೆಕ್ಟ್ ಆಗ್ತದೆ ಮತ್ತು ಅವ್ರಿಗೆ ಏನು ನಾವು ಇದು ಹೆಲ್ಪ್ ಮಾಡಬೇಕಂತ ಹೇಳೋದನ್ನು ಒಂದು ರೋಡ್ ಮ್ಯಾಪನ್ನು ಆಲ್ರೆಡಿ ಮಾಡಿದ್ದೇವೆ. ಈಗ ಆ್ಯಕ್ಚುಲಿ ನಮ್ಮ ಈ ಆ್ಯಕ್ಟಿವಿಟಿಯನ್ನು ನೋಡಿ ನಮ್ಮ ಸ್ಟೇಟಿನವರು ನಮಗೊಂದು ಈ ನ್ಯಾಷನಲ್ ಓರಿಯೆಂಟೇಷನ್ ಪ್ರೋಗ್ರಾಮ್ ಇಲ್ಲಿ ಕೊಟ್ಟಿದ್ದಾರೆ ನಮಗೆ. ನ್ಯಾಷನಲ್ ಇಷ್ಟೋರಿಗೆ ಸ್ಟೇಟ್ ಕಾನ್ಫರೆನ್ಸ್ ಆಗಿತ್ತು, ನ್ಯಾಷನಲ್ ನಮಗೆ ಇಲ್ಲಿ ಬಂದಿತ್ತು. ಆದರೆ ಈ ಕೋವಿಡಿಂದ ಯಾವಾಗ ಮಾಡಬೇಕಂತ ಹೇಳಿ ಮಾರ್ಚ್ ಒಳಗೆ ಮಾಡಬೇಕು. ಯೂನಿವರ್ಸಿಟಿಯವರು ಅಲ್ಲಿ ನಮಗೆ ಅಕೊಮಡೇಷನಲ್ಲಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಸ್ಟೂಡೆಂಟ್ಸ್ ಬರುವವರಿಗೆ ಬೇರೆ ಡಿಸ್ಟಿಕ್ಕಿಂದ ಸ್ಟೇಟಿಂದ. ಸೊ ಹಾಗೆ ಯೂತ್ ರೆಡ್ ಕ್ರಾಸು ಈಗ ಭಾರಿ ಒಂದು ಇಂಟ್ರೆಸ್ಟಲ್ಲಿ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳನ್ನು ಸೆಳೀಲಿಕ್ಕೆ ಅವ್ರನ್ನ ಈ ಯೂತ್ ರೆಡ್ ಕ್ರಾಸ್ಗೆ ಬರಲಿಕ್ಕೆ ಯಾವ ರೀತಿಯ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ? ಅಂದರೆ ಅವರಿಗೆ ಹೇಳುವಂಥದ್ದು ಸೊಸೈಟಿ ಬಗ್ಗೆ ಮತ್ತೆ ಯಾಕೆ ಅವ್ರು ಸೇರಬೇಕು ಹೇಳಿ. ನಾವೇನು ಮಾಡ್ತೇವೆ ಅಂದರೆ ಈಗ ಒಂದು ಕಾಲೇಜಲ್ಲಿ ಈಗ ಉದಾಹರಣೆಗೆ ಯೂತ್ ರೆಡ್ ಕ್ರಾಸ್ ಇಲ್ಲ, ಅಲ್ಲಿ ಯೂತ್ ರೆಡ್ ಕ್ರಾಸ್ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಒಂದು ನಾವು ಇಂಡಕ್ಷನ್ ಅಂತ ಹೇಳಿದರೆ ಒಂದು ಇನಿಷಿಯಲಿ ಒಂದು ಇನಾಗ್ಯುರೇಷನ್ ಮಾಡ್ತೇವೆ ಅಲ್ಲಿ. ಆಗ ನಾವು ಯೂತ್ ರೆಡ್ ಕ್ರಾಸ್ ಸ್ಟೂಡೆಂಟ್ಗಳಿಗೆ ಮಾಹಿತಿ ಕೊಡ್ತೇವೆ. ಆ ಫಸ್ಟ್ ಮೀಟಿಂಗಲ್ಲಿ ನಾವು ಮಾಹಿತಿ ಕೊಟ್ಟು ಆ ಇನಾಗ್ಯುರೇಟ್ ಮಾಡಿದಾಗಲೇ ಸ್ಟೂಡೆಂಟ್ಗಳಿಗೆ ತುಂಬ ಖುಷಿ ಆಗ್ತದೆ. ಯಾಕೆಂದ್ರೆ ಮೊದಲು ಅದು ಮಾಡ್ತಾ ಇರಲಿಲ್ಲ, ಏನೋ ಒಂದು ಸುಮ್ಮನೆ ಕಾಲೇಜಲ್ಲಿ ಒಂದು ರೆಕಾರ್ಡಲ್ಲಿತ್ತು. ಈಗ ನಾವು ಒಂದು ಪ್ರೋಗ್ರಾಮ್ ಮಾಡಿ ರಿಸೋರ್ಸ್ ಪರ್ಸನ್ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಸ್ಟೂಡೆಂಟ್ಗಳಿಗೆ ಈ ಯೂತ್ ರೆಡ್ ಕ್ರಾಸ್, ಈ ರೆಡ್ ಕ್ರಾಸ್ ಏನು ಮಾಡ್ತಾ ಇದೆ, ರೆಡ್ ಕ್ರಾಸ್ ಇದು ಏನು ಧ್ಯೇಯ, ವರ್ಲ್ಡಲ್ಲಿ ಹೇಗಿದೆ, ನಮ್ಮ ಇಂಡಿಯಾದಲ್ಲಿ ಹೇಗಿದೆ, ನಮ್ಮ ಕಾಲೇಜ್ ಲೆವೆಲಲ್ಲಿ ಹೇಗೆ ಇರಬೇಕು, ನೀವು ಹೇಗಿರಬೇಕು ಯೂತ್ ರೆಡ್ ಕ್ರಾಸ್ ಅಂತ ಹೇಳುವುದನ್ನು ಅವ್ರಿಗೆ ಕಲಿಸಿಕೊಟ್ಟಾಗ ಇಮಿಡಿಯೇಟ್ ಅವರು ಯೂತ್ ರೆಡ್ ಕ್ರಾಸ್ ಸೇರಲಿಕ್ಕೆ ತುಂಬ ಇದು ಮಾಡ್ತಾರೆ. ಅದರ ನಂತರ ಕಂಟಿನ್ಯೂಯಸ್ ಆಗಿ ಬೇರೆ ಬೇರೆ ಪ್ರೋಗ್ರಾಮ್ಗಳಲ್ಲಿ ಅವರನ್ನು ಅವರಿಗೆ ಮಾಡಲಿಕ್ಕೆ ಹೇಳಿಬಿಟ್ಟು ಅದಕ್ಕೊಂದು ಕಾಂಪಿಟಿಷನ್ಸ್ ಎಲ್ಲ ನಾವು ಇಡ್ತೇವೆ. ಯಾವುದು ಈಗ ಯಾರು ಬೆಸ್ಟ್ ಯಾವ ಕಾಲೇಜು ಇದು ಮಾಡಿದೆ, ಈ ಥರ ಮಾಡಿದೆ ಅಂಥೇಳಿ. ಹಾಗೆ ಅದಕ್ಕೆ ಮಾರ್ಕ್ಸ್ ಎಲ್ಲ ಕೊಟ್ಟು ನಮ್ಮ ಪ್ರೋಗ್ರಾಮ್ ಆಫೀಸರಿಗೂ ಇದಿರ್ತದೆ, ಕಾಂಪಿಟಿಷನ್ ಇರ್ತದೆ, ಸ್ಟೂಡೆಂಟ್ಗಳಿಗೂ ಇರ್ತದೆ. ಹಾಗೆ ಅದು ಕಂಟಿನ್ಯೂಯಸ್ ಆಗಿ ಅವರನ್ನು ಮೋಟಿವೇಟ್ ಮಾಡ್ತೇವೆ. ಅಂದಾಜು ಎಷ್ಟು ಸ್ಟೂಡೆಂಟ್ಗಳು ಇರ್ಬೋದು? ಎಲ್ಲರೂ ಇರ್ತಾರೆ ಅಥವಾ ಕೆಲವು? ಇಲ್ಲ, ಅದು ಆ್ಯಕ್ಚುಲಿ ಈಗ ದೊಡ್ಡ ಕಾಲೇಜಲ್ಲಿ ಉದಾಹರಣೆಗೆ ನಮ್ಮ ಕಾರ್ ಸ್ಟ್ರೀಟ್ ಇದು ಕಾಲೇಜ್ ಇದೆ, ಅಲ್ಲಿ ಈಗ 2 ವಿಂಗ್ ಮಾಡಿದ್ದಾರೆ. ಅವರು ಜಾಸ್ತಿ ಜನ ಇದ್ದಾರೆ. 100 ಅಂದರೆ ಆಗೋದಿಲ್ಲ ಅಂತ 200 ಮಾಡಿರ್ತಾರೆ. ಅಂದರೆ ಒಂದು 50, 60, ಒಂದು 100 ಒಳಗೆ ಇರ್ತಾರೆ. ಕೆಲವು ಕಾಲೇಜಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇರ್ತಾರೆ. ಬಟ್ ಆಲ್ಮೋಸ್ಟ್ ಈಗ ಆಲ್ 90% ಕಾಲೇಜ್ಗಳು ಎಲ್ಲ ಇದಾಗಿದ್ದಾರೆ. ಅದು ಅಲ್ಲದೆ ಈಗ ಡೀಮ್ಡ್ ಯೂನಿವರ್ಸಿಟಿ ಅವರಿಗೆ ಮಾಡ್ತಾ ಇದ್ದಾರೆ. ಈಗ ನಮ್ಮ ನಿಟ್ಟೆಯವರು ಮಾಡಿದರು, ರೀಸೆಂಟ್ಲಿ ಎನಪೋಯ್ದವರು ಮಾಡಿದರು. ಹಾಗೆ ಎಲ್ಲ ಕಾಲೇಜುಗಳು ಮಾಡ್ತಾ ಇದ್ದಾರೆ. ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡ ಸರ್ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಮತ್ತೊಂದು ಹೊಸ ವಿಷಯದೊಂದಿಗೆ ನ್ಯೂಸ್ ಟೈಮ್ ಅತಿಥಿ ವಿಶೇಷ ಕಾರ್ಯಕ್ರಮ. ನಮಸ್ಕಾರ.